ಈ ಯಕ್ಷಗಾನ ಕ್ಷೇತ್ರ ಪಂಡ ಒಂಜಿ ಸಮುದ್ರದ ಲೆಕ್ಕ ಐಟದು ಏತು ನೀರು ಕೋರ್ದಿದೆತ್ತಲ್ಲ ನೀರು ಮುಗಿಪುಜಿ. ಯಕ್ಷಗಾನ ನಾಶ ಆಗಲಿಕ್ಕಿಲ್ಲ, ಯಕ್ಷಗಾನದ ರೂಪ ಬದಲಾವಣೆ ಆಗಬಹುದು. ಬಂದಿದ್ದೇನೆ. ಯಕ್ಷಮಿತ್ರರು ತುಂಬಾ ಒಳ್ಳೆಯವರೆಲ್ಲ ಜನ. ಒಬ್ಬ ಕಲಾವಿದರಾಗಿ ನಾವು ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ನೋಡುಗನಿಗೆ ಅದು ಇಷ್ಟ ಆಯ್ತು ಅಂತ ಆದ್ರೆ, ಸಂಘಟಕರಿಗೆ ಅದು ಮೆಚ್ಚುಗೆ ಆಯ್ತು ಅಂತ ಆದ್ರೆ, ಕಲಾವಿದರಾಗಿ ನಮ್ಗೆ ನಮ್ಮ ಪರಿಶ್ರಮ ಸಾರ್ಥಕ. ನಮ್ಮೊಟ್ಟಿಗೆ ಈಗಿದ್ದಾರೆ ಮಹೇಶ್ ಕುಮಾರ್, ಊರಿಂದ ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ಅವರಿಷ್ಟು ಪ್ರಸಿದ್ಧಿ ಇವತ್ತು ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ವಿ ಸರ್. ನಾವು ಸಾಕ್ಷಾತ್ ದೇವಿ ದರ್ಶನ ಆದಾಗೆ ನಮಗೊಂದು ಫೀಲ್ ಆಯ್ತು. ಅಂತ ಒಂದು ಅಭಿನಯ ನಿಜವಾಗಿ ಮೈಯೆಲ್ಲ ರೋಮಾಂಚನ ಆಯ್ತು. ಅದು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೆ ನಿಮ್ಗೆ ತುಂಬಾ ಟಫ್ ಆಗಿರ್ಬೋದು ನಿಮ್ಗೆ. ಬಟ್ ಹೇಗೆ ಅನಿಸ್ತದೆ ದುಬೈಗೆ ಬಂದು ನಿಮ್ಗೆ? ಬಹಳ ಖುಷಿ ಆಯ್ತು ನಮಗೆ. ಯಾಕಂದ್ರೆ ಒಂದು ಅಪೇಕ್ಷೆ ಇಲ್ಲದ ಒಂದು ಅವಕಾಶ. ಇಲ್ಲಿಯ ಕಲಾಭಿಮಾನಿಗಳು, ಇಲ್ಲಿಯ ಸಂಘಟಕರು ನನ್ನನ್ನು ಗುರುತಿಸಿ ನನ್ನನ್ನು ಕರ್ಕೊಂಡ್ರು. ನನಗೂ ಒಬ್ಬ ಕಲಾವಿದನಾಗಿ ಇಲ್ಲಿ ದುಡಿಮೆ ಮಾಡೋ ಅವಕಾಶ ಮಾಡಿಕೊಟ್ರು. ಜೊತೆಗೆ ಇಲ್ಲಿ ನನ್ನನ್ನು ಗೌರವದಿಂದ ಕಂಡಿದ್ದಾರೆ. ನಮ್ಮ ಎಲ್ಲ ಬೇಕು ಬೇಡಗಳನ್ನು ಪೂರೈಸಿಕೊಟ್ಟಿದ್ದಾರೆ. ಜೊತೆಗೆ ಈಗ ನೀವು ಹೇಗೆ ಅನುಭವಿಸಿದ್ರೆ ಹಾಗೆ ಸೇರಿದ ಎಲ್ಲ ಪ್ರೇಕ್ಷಕರು ಅದನ್ನು ಸ್ವಲ್ಪವೂ ಅತ್ಲಗಿತ್ಲಗೆ ವ್ಯತ್ಯಾಸ ಆಗದೆ ಹೇಳದೆ ಕೂತಲೇ ಕೂತು ಕಾರ್ಯಕ್ರಮವನ್ನು ಅನುಭವಿಸಿದ್ರು, ಸಿಹಿಯನ್ನು ಅನುಭವಿಸಿದ್ರು. ಅದೇ ನಮಗೆ ಸಾರ್ಥಕತೆ. ನಾವು ಒಬ್ಬ ಕಲಾವಿದರಾಗಿ ನಾವು ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ನೋಡುಗನಿಗೆ ಅದು ಇಷ್ಟ ಆಯ್ತು ಅಂತ ಆದ್ರೆ, ಸಂಘಟಕರಿಗೆ ಅದು ಮೆಚ್ಚುಗೆ ಆಯ್ತು ಅಂತ ಆದ್ರೆ, ಕಲಾವಿದರಾಗಿ ನಮ್ಗೆ ನಮ್ಮ ಪರಿಶ್ರಮ ಸಾರ್ಥಕ. ಹಾಗೆ ನಾನು ಮಾತ್ರ ಅಲ್ಲ, ನನ್ನ ಜೊತೆಗಿದ್ದ ಎಲ್ಲ ಊರಿನಿಂದ ಬಂದ ಕಲಾವಿದರು, ಇಲ್ಲಿಯ ಕಲಾವಿದರು ಎಲ್ಲರೂ ಅವರದ್ದಾದ ಪೂರ್ಣ ಪರಿಶ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಈ ದೇವರ ಆಶೀರ್ವಾದದಿಂದ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಸೊಗಸಾಗಿ ನಡೆಯಿತು ಅಷ್ಟೇ ಹೇಳಲಿಕ್ಕೆ. ಇನ್ನೊಂದು ಖುಷಿ ವಿಷಯ ಅಂದ್ರೆ ಹೌಸ್ಫುಲ್ ಶೋ ಆಗಿತ್ತು. ಎನಿಸೇ ಇರಲಿಲ್ಲ ಒಬ್ಬರು ಅತ್ಲಾಗಿತ್ಲಾಗಿ ಆಗಲಿಲ್ಲ. ಅದು ನಿಜವಾಗಿ ಖುಷಿ. ಯಕ್ಷಮಿತ್ರರಿಗೆ ಒಂದು ಕಂಗ್ರಾಚುಲೇಷನ್. ನಿಮ್ಗೂ ಕೂಡ ನೀವು ಬಂದು ಇನ್ನಷ್ಟು ದುಬೈಗೆ ಬರುವಂತ ಯಕ್ಷಗಾನ ರಂಗದಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರ್ಲಿ ಅಂತ ಹೇಳಿ ವಿಶ್ ಮಾಡ್ತಿದ್ದೆ. ಒಳ್ಳೇದಾಗ್ಲಿ ನಿಮಗೆ. ಖಂಡಿತ ಖಂಡಿತ. ಥ್ಯಾಂಕ್ you.
ನಮಸ್ತೆ ನಮ್ಮ ರಾಧಾಕೃಷ್ಣ ನಾವಾಡ ಸರ್. ತುಂಬಾ ಖುಷಿ ಆಗ್ತದೆ ಸರ್. ಲಾಸ್ಟ್ ಇಯರ್ ಬಂದಿದ್ದೇವೆ, ನೀವು ಪರ್ಫಾರ್ಮ್ ಮಾಡಿದ್ದೇವೆ. ಈ ವರ್ಷ ಬಂದಿದ್ದೆ. ಟೋಟಲ್ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಇಲ್ಲಿ ವಿಸಿಟ್ ಮಾಡ್ತೀವಿ? ದುಬೈಗೆ 2 ವರ್ಷ. 2 ವರ್ಷ. ಓಕೆ. ಮೊದಲು ನಾನು ಹೀಗೆ ಬಂದಿದ್ದೆ, ನನ್ನ ಮಗನ ಮನೆ ಅಬುದಾಬಿಯಲ್ಲಿದೆ, ಅಲ್ಲಿ ಬಂದಿದ್ದೆ. ನಮಗೊಂದು ತುಂಬಾ ಖುಷಿ ಅಂದ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ಡ್ ನೀವು ಇಲ್ಲಿ ಇಷ್ಟು ಬಾಲ ಕಲಾವಿದರಿದ್ದಾರೆ, ಅವರಿಗೆಲ್ಲ ಒಂದು ಇನ್ಸ್ಪಿರೇಷನ್ ನೀವು. ತುಂಬಾ ಖುಷಿ ಆಗ್ತಿದೆ. ಹೇಗೆ ಆಯ್ತು ಸರ್ ಇಲ್ಲಿ ಎಕ್ಸ್ಪೀರಿಯನ್ಸ್ ದುಬೈಗೆ ಬಂದು? ಒಳ್ಳೆ ಹಿತಾನುಭವ. ಯಾಕಂದ್ರೆ 1 ವಾರದಿಂದ ಆತಿಥ್ಯ, ರಾಜಾತಿಥ್ಯ. ಹೌದು. ಮತ್ತೆ ಎಲ್ಲದಕ್ಕಿಂತ ವಿಶೇಷ ಇಲ್ಲಿ ಯಕ್ಷಗಾನವನ್ನು ಬರೇ ಒಂದು ಯಕ್ಷಗಾನ ಆಗಿ ನೋಡುವುದಲ್ಲ, ಅಂದ್ರೆ ಯಕ್ಷಗಾನವನ್ನು ಬರೇ ಒಂದು ಕಲೆಯಾಗಿ ನೋಡುವುದಲ್ಲ, ಒಂದು ಆರಾಧನೆಯಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಅದೊಂದು ಭಾರಿ ಖುಷಿ ಆಯ್ತು. ಮತ್ತೆ ಎಲ್ಲರೂ ಫ್ರೆಂಡ್ಲಿ ಆಗಿ ನಮಗೆ ಮನೆಯ ನೆನಪಾಗದ ರೀತಿಯಲ್ಲಿ ಆತಿಥ್ಯ ಕೊಟ್ಟಿದ್ದಾರೆ. ಏನ್ ತೊಂದರೆ. ಇಲ್ಲಿಯ ಪುಟಾಣಿ ಮಕ್ಕಳನ್ನು ನೋಡಿ ನಿಮ್ಗೆ ಹೇಗೆ ಅನಿಸಿತು? ಅಂದ್ರೆ ಇಲ್ಲಿ ನೋಡಿ ಅವರು ಇಂಗ್ಲಿಷ್ ಮೀಡಿಯಂ ಕಲಿಯೋ ಮಕ್ಕಳು ಕನ್ನಡ ಡೈಲಾಗ್ ಬೈ ಹಾರ್ಟ್ ಮಾಡಿ, ಇಂಗ್ಲಿಷ್ನಲ್ಲಿ ಬರೆದು ಬೈ ಹಾರ್ಟ್ ಮಾಡಿ ಬಹಳ ವಿಶೇಷವೇ. ಗುರುಗಳು ಕಿಶೋರ್ ಗಟ್ಟಿ ಅವರ ಸಾಧನೆ ವಿಶೇಷವಾದ್ದೆ. ಅದಕ್ಕೆ ಮತ್ತೆ ನಿಮ್ಮ ಯಕ್ಷಮಿತ್ರರು ದುಬೈಯಲ್ಲಿರುವ ಎಲ್ಲ ಸದಸ್ಯರು ಅದಕ್ಕೆ ಫುಲ್ ಪೂರಕ ಆಗಿದ್ದಾರೆ. ಒಳ್ಳೆದಾಗಿದೆ, ಅದು ಭವಿಷ್ಯ ಉಂಟು. ಒಳ್ಳೆ ಅದೇ ನನಗೆ ನೆಕ್ಸ್ಟ್ ಕೇಳಲಿಕ್ಕೆ ಹೋದದ್ದು, ಯಕ್ಷಗಾನದ್ದು ಭವಿಷ್ಯ ಒಂದು ಹೆದರಿಕೆ ಇರ್ತಿತ್ತು, ಇದು ಮುಂದುವರಿಬಹುದು. ಮತ್ತೆ ಈಗಿನ ಮಕ್ಕಳ ಒಂದು ಭಾಗವಹಿಸುವಿಕೆ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖಂಡಿತ ಯಕ್ಷಗಾನ ನಾಶ ಆಗ್ಲಿಕ್ಕಿಲ್ಲ, ಯಕ್ಷಗಾನದ ರೂಪ ಬದಲಾವಣೆ ಆಗಬಹುದು. ವೃತ್ತಿ ಅಂತ ಹೋಗಿ ಹವ್ಯಾಸಿಗಳದ್ದು ಸಂಘಟನೆಯಾಗಿ ಹವ್ಯಾಸಿಗಳು ವೃತ್ತಿಪರ ಕಲಾವಿದರಿಗೆ ಸರಿ ಸಮಾನವಾಗಿ ದುಡಿಯುವಂತಹ ಒಂದು ರೀತಿ ಪ್ರಾರಂಭ ಆಗಬಹುದು. ಕಟೀಲಮ್ಮನ ಎದುರೇ ಇದ್ದೇವೆ. ಸೊ ಅವರ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ಮಕ್ಕಳ ಮೇಲೆ ಯಾವತ್ತೂ ಇರಲಿ. ನಿಮ್ಮಿಂದ ಇನ್ನಷ್ಟು ಕಲಾ ಸೇವೆ ನಡೀತಾ ಇರಲಿ ಅಂತೇಳಿ ನಾವು ಪ್ರೇ ಮಾಡ್ತಿದ್ದೇವೆ. ನಮಸ್ಕಾರ. ಭುವನ್ ಶೆಟ್ಟಿ, ಪ್ರಖ್ಯಾತ ಯಕ್ಷಗಾನ ಕಲಾವಿದರು, ಊರಿಂದ ಬಂದಿದ್ದಾರೆ, ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಿ. ನಾನು ಮಂಗಳೂರಿನಲ್ಲಿ ವಾಸಿಸುತ್ತಿರುವುದು. ಪ್ರಸ್ತುತ ಈಗಾಗಲೇ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ಎನ್ನುವಂತಹ ಡಿಗ್ರಿ ಕಾಲೇಜ್ನಲ್ಲಿ ನನ್ನ BBA ವ್ಯಾಸಂಗವನ್ನು ಸಂಪೂರ್ಣಗೊಳಿಸಿದ್ದೇನೆ. ಯಕ್ಷಗಾನದಲ್ಲಿ ಬಹಳ ಆಸಕ್ತಿ ಇದ್ದ ಕಾರಣ 5ನೇ ತರಗತಿಯಲ್ಲಿ ಯಕ್ಷಗಾನಕ್ಕೆ ಸೇರಿದವನು. ದೇವರ ಆಶೀರ್ವಾದ ಹಾಗೆ ಗುರು ಹಿರಿಯರ ಸಲಹೆಯಂತೆ ಇಷ್ಟರವರೆಗೆ ಇಲ್ಲಿಯ ತನಕ ಬರುವುದಕ್ಕೆ ಅವಕಾಶ ಸಿಕ್ಕಿದೆ. ಇದರಲ್ಲಿ ಕಲಿಯುವುದಕ್ಕೆ ಇನ್ನಷ್ಟು ಇದೆ, ಯಾವುದನ್ನು ಕಲಿತು ಆಗಿದೆ ಅನ್ನುವ ಹಾಗೆ ಇಲ್ಲ, ಕಲಿಯುವುದಕ್ಕೆ ಇನ್ನಷ್ಟು ಇದೆ. ಹಾಗಾಗಿ ನೀವು ಹೇಳಿದಾಗೆ ಪ್ರಖ್ಯಾತ ಅಂತ ಹೇಳಿ ಅಲ್ಲ, ಇನ್ನಷ್ಟು ಕಲಿತಾ ಇದ್ದೇನೆ, ಕಲಿಯುವುದಕ್ಕುಂಟು. ಇಲ್ಲಿ ಫಸ್ಟ್ ಟೈಮ್? ಹೌದು, ದುಬೈಯಲ್ಲಿ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದೇನೆ. ಅದು ನಮ್ಮೂರಲ್ಲಿ ಒಂದು ರಿತೇಶ್ ಅಂಚನ್ ಅಂತ ಹೇಳಿ ಅವರ ಒಂದು ಸಹಾಯದಿಂದ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಯಾವ ಪಾತ್ರ ವಹಿಸಿ? ಇವತ್ತು ಮೋಹಿನಿಯ ಪಾತ್ರ ಮಾಡ್ತಿದ್ದೇನೆ. ಓ ಹೌದು, ಹಾಗಾದ್ರೆ ನೃತ್ಯ ಒಂದು ತುಂಬಾ ಒಂದು ನೋಡ್ಲಿಕ್ಕೆ ಸಿಗ್ಬೋದು ಅಂತ ಹೇಳಿ ಒಂದು ವಿಶೇಷವಾಗಿ ಅಲ್ವಾ? ಆಲ್ ದ ಬೆಸ್ಟ್ ಭುವನ್ ಸರ್. ಥ್ಯಾಂಕ್ ಯು. ಇನ್ನು ಮುಂದಕ್ಕೂ ನಿಮ್ಮಿಂದ ಯಕ್ಷಗಾನಕ್ಕೆ, ಕಲಾ ಸೇವೆಗೆ ಒಂದು ನಡೀತಾ ಇರಲಿ ನಿಮ್ಮ ಸೇವೆ ಅಂತ ಹೇಳಿ ವಿಶ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನಮಸ್ಕಾರ ಶಿವರಾಜ್ ಸರ್. ಶಿವರಾಜ್ ಬಜಕುಡ್ಲು ನಮ್ಮ ಯಕ್ಷಗಾನದ ವರ್ಲ್ಡ್ ಫೇಮಸ್ ಒಂದು ಪಂದೊಲಿ ಯಕ್ಷಗಾನಗೆ ಈರ್ನ ಒಂಜಿ ಜನನಾಥನ ಪಂದೊಲಿ ಕಣಟ್ ಯಕ್ಷಗಾನ ಉಂಟು ಆತು ಒಂಜಿ ರೋಮಾಂಚನ ಅಂಡಿರ್ನ ಪರ್ಫಾರ್ಮೆನ್ಸ್ ತೂದು ಅವು ಅಭಿನಯ ದಿಗಿಣಂತೂ ಎಂಚಲ ಪೂರಕ್ಲು ಗೊತ್ತುಂಡು ಅಭಿನಯ ಸಾಮ್ರಾಟ್ ಅಂತ ಪಂದೊಲಿ ಸರ್ ಇರ್ನ ನಿಜವಾದಲ್ಲ ಬ್ಲೆಸ್ಸಿಂಗ್ ಇರೇ ಗೊತ್ತುಪ್ಪ ಅಂದ್ ಬಟ್ ಇರ್ ಮಸ್ತ್ ಜನ ಇನ್ಸ್ಪೈರ್ ಮಲ್ಪೋರ್ ಎಂಚಂಡ್ ಇರಿಗೆ ಪರ್ಫಾರ್ಮೆನ್ಸ್ ಬೊಕ್ಕ ದುಬೈಗೆ ಬರೋಂದುಪ್ಪೋರ್ ಲಾಸ್ಟ್ ಟೈಮ್ ಮಿಸ್ ಆತ ಮಸ್ತ್ ಬೇಜಾರಾದಿತ್ತೆ ನಾನು ಕಾತೊಂದಿತ್ತೆ ಬಟ್ ಇರ್ನ ವೇಷ ಬೊಕ್ಕ ಮಿಸ್ ಆಂಡ್ ಬಟ್ ಈ ಸಲ ದೇವರನ್ನ ಎದುರೇ ಉಳ್ಳ ನಮ್ಮ ಮಸ್ತ್ ಖುಷಿ ಉಂಡು ಎಂಚ ಉಂಡು ಈಗ ಎಕ್ಸ್ಪೀರಿಯನ್ಸ್ ಬತ್ತದ ಮೂಲ ಯಕ್ಷಮಿತ್ರ ಮಾತೆಗಳ ನಮಸ್ಕಾರ ಸುರುಕಾದ ಯಾನ ನೆನಪುಡ ಈ ಪೊರ್ತುಗು ಎನ್ನ ಗುರುಕುಲು ಸಪ್ಪನಕೋಟಿ ರಾಂಬಭಟ್ರು ಆರು ಪೆರ್ಲಾಡು ಕೇಂದ್ರನೇ ಸ್ಥಾಪನೆ ಮಾಡ್ತಿದ್ದೀರಿ ಪಟ್ರೆಚ್ಚಂದು ಯಕ್ಷಗಾನ ಕೇಂದ್ರ ಪಂಡು ಪಟ್ರೆಚ್ಚಂದು ಯಕ್ಷಗಾನ ಕೇಂದ್ರ ಯಾನು ಬಾಲ್ಯಡ್ದೆ ಎಂಕ್ ಆಸಕ್ತಿ ಇತ್ತದು ಪೋಯಿನತ್ತಿ ಯಾನು ಯಕ್ಷಗಾನ ಕ್ಷೇತ್ರಗೂ ಇಲ್ಲದ ಅಹಂಕಾರ ಉಪದ್ರ ಮಲ್ಪೆ ಪಂಡದು ಅಪ್ಪೆಕೊಂಡೋದು ಯಕ್ಷಗಾನ ಕ್ಷೇತ್ರಕ್ಕೂ ಪಾಡಿಯೇನೆ ಆ ಪ್ರಕಾರ ಯಕ್ಷಗಾನ ಈ ಕ್ಷೇತ್ರಗೂ ಪಾದಾರ್ಪಣೆ ಆಡಿ ಅವು ಅದು ಕಟೀಲು ಮೇಳೋಡು ರಜೆಟ್ಟು ಪೋವಂದಿತ್ತೆ ಯಕ್ಷಗಾನ ದೇವಿರ ಸೇವೆ ಮಲ್ಪೆರ ಅವೇ ಪ್ರಕಾರ ಎಡ ನೀರಿಗೆ ಮೇಳಗಳ ಪೋವಂದಿತ್ತೆ ಪುದರ್ ಪನ್ನಡ ಮಸ್ತ್ ಪುದರ್ ಉಂಡು ಅಂಚದು ಗುರುಕುಲ್ನ ಪುದರ್ ಮಾತ್ರ ಐತೆ ಪಂಡದು ಪಂಡೆಯಾನು ಇತ್ತೆ ಸಾಧಾರಣ ಒಂದು 6-7 ವರ್ಷ ಹಿಡಿದು ಹನುಮಗಿರಿ ಮೇಳೋಡು ಸೇವೆ ಮಲ್ತೊಂದುಲ್ಲೆ ದೇವೇರ್ನ ಅನುಗ್ರಹ ಅವೇ ಪ್ರಕಾರ ಗುರು ಹಿರಿಯರನ್ನ ಆಶೀರ್ವಾದ ಒಂದು ರಟ್ನೆ ಸರ್ತಿ ಪಿದೈವರೆಗೂ ಬರ್ತದೆ ಪ್ರದರ್ಶನ ಕೊರ್ಪುನಂಚಿನ ಭಾಗ್ಯ ಎನ್ನ ಪಾಲ್ಗೆ ಒದಗದು ಬರ್ತದೆ ಭಾರಿ ಖುಷಿಯ ಒಂದು ಅಂಚನೆ ಯಕ್ಷಮಿತ್ರರು ದುಬೈ ಮುಕ್ಲ ಭಾರಿ ಆಸಕ್ತಿ ಭಾರಿ ಉಮೇದು ಇಂಟ್ರೆಸ್ಟೆಡ್ ಮುಲ್ಪದ ಯಕ್ಷಗಾನ ಕ್ಲಾಸ್ ಮಲ್ತೊಂದುಲ್ಲೇರಿ ಜೋಕ್ಲೆಗ್ಲಾವಡು ಅಲ್ತ ಅಪ್ಪೆಡಿಗ್ಲ ಪೇರೆಂಟ್ಸ್ಗಳಾವಡು ಮಾತೆರೆಗ್ಲ ಒಂದೊಂಜಿ ಪರ್ಬದ ಲೆಕ್ಕನಿ ಜಾತ್ರೆದ ಲೆಕ್ಕನಿ ವರ್ಷಗೊಂದು ಆಟ ಮಲ್ಪೀರಿ ಭಾರಿ ಖುಷಿದ ಆಟ ಮಲ್ಪೀರಿ ನೆಟ್ಟು ಪಾಲು ಪಡೆಯರ ಎಂಕಲೊಂದು ಅವಕಾಶ ತಿಕ್ಕುತ್ತದೆ ಅವೇ ಪ್ರಕಾರ ಈ ವರ್ಷ ಒಂದು 25ನೇ ವರ್ಷದ ವಾರ್ಷಿಕೋತ್ಸವ ದುಬೈದ ಯಕ್ಷಮಿತ್ರನ ತಂಡದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಪಿನ ಪುಣ್ಯ ಪ್ರಸಂಗನ ಆಯ್ಕೆ ಮಲ್ತೊಂದಿರಿ ಭಾರಿ ಪೊರ್ಲುಡು ನಡತದ ಬರೊಂದುಂಡು ಎನ್ನ ಪಾತ್ರ ನೆಟ್ಟು ಧರ್ಮಪಾಲೆ ಕ್ಷೇತ್ರಪಾಲೆ ಪಾತ್ರ ಮುಗಿತದ್ದು ಬತ್ತಿನೇ ಮಾತ್ರ ಇರು ಪಂಡಾರು ಭಾರಿ ಪೊರ್ಲ ಹಾಕೊಂಡ್ಕೊಂಡಿದೆ ಅಭಿಮಾನಿಗಳು ಮಸ್ತ್ ಉಳ್ಳೇರು ಪಂಡಿದೆ ಪುರ ಇಂದು ಪುರ ದೇವಿನ ಅನುಗ್ರಹ ಅವೇ ಪ್ರಕಾರ ಗುರುಕುಲ ಆಶೀರ್ವಾದಡು ಈ ಕ್ಷೇತ್ರಡು ಈತು ಮಿತ್ತು ಬತ್ತೆ ನನಾತ್ಲ ಕಲ್ಪ್ಯರ ಉಂಡು ಕೇಂದ್ರ ತೆರಿಯರ ಉಂಡು ನೃತ್ಯ ಎಲ್ಲಿಯ ಪೆಜ್ಜದೀನೆ ಮಾತ್ರ ಯಾರು ಈ ಯಕ್ಷಗಾನ ಕ್ಷೇತ್ರ ಪಂಡ ಒಂದು ಸಮುದ್ರದ ಲೆಕ್ಕ ಐದು ಏತು ನೀರು ಕೋರ್ದಿದೆತ್ತೆಂದ್ಲ ನೀರು ಮುಗಿಪ್ಪುಜಿ ಅಂಚೆನೆ ಯಕ್ಷಗಾನದ ವಿದ್ಯೆ ಪಂಡ ಅವು ಕಲ್ತದ್ದು ಮುಗಿಪ್ಪುನೇಂದಿಜ್ಜಿ ಪ್ರತಿ ಉರಿಯಟ್ಲ ಕಲ್ಪೆರುಂಡು ಹಿರಿಯಕ್ಲೆಲ್ಲ ಕಲ್ಪೆರುಂಡು ಎಲ್ಲೆ ಜೋಕ್ಲೆಟ್ಲ ಕಲ್ಪೆರುಂಡು ಅಂಚೆ ನನ್ನಲ್ಲ ಯಾನು ಕಲ್ತೊಂದೇ ಉಲ್ಲೆ ಆತಿ ಆತವಲ್ಲ ಕಲಾವಿದ ಅಲ್ಲ ಆತಿಜಿ ಮಿಕ್ಲ ಅನುಗ್ರಹಡು ನೀತು ಮುಲ್ಪ ಒಂಜಿ ಬತ್ತದ ಸೇವೆ ಮಲ್ಪುನಂಚಿನ ಭಾಗ್ಯ ಒದಗದು ಬರ್ತದೆ ಅವ ಪ್ರಕಾರ ಮುಲ್ಪ ಚಿದಾನಂದ ಪೂಜಾರಿ ಪಂಡದು ಆರಲ್ಲಿ ಎತ್ತದು ಒಂದು ಅವಕಾಶ ಕೊಡ್ತೀರಿ ಆರಿಗಳ ಈ ಪೊರ್ತುಗೂ ಧನ್ಯವಾದ ಸಮರ್ಪಣೆ ಮಲ್ತೊಂದು ಮಸ್ತ್ ಖುಷಿ ಅಂಡ ಸರ್ ನಮ್ಮ ಯಕ್ಷಗಾನ ರಂಗಡ್ ನನಾತ್ಗಿರದು ಒಂಜಿ ಕಲಾ ಸೇವೆ ಆವಾಡ್ ಪಂಡನೆಂಕಲ್ ಒಂಜಿ ವಿಶ್ ಪ್ರೇಯರ್ ಬಕ ದೇವರೆಲ್ಲ ಮೂಲುಲ್ಲೆ ದೇವರನ್ನ ಎದುರು ನಮ್ಮ ಉಂತುದ ಈಗ ಆಯುರಾರೋಗ್ಯ ಆಯುಸ್ಸು ಕೊರ್ದು ಇದನ್ನ ಒಂಜಿ ಉನ್ನತ ಇಂದೆಟ್ ಉಲ್ಲಾರ ಇರು ನನಾತ್ ಇರ್ನ ಪೂರ ಒಂಜಿ ದಾದಾ ಡ್ರೀಮ್ಸ್ ಇತ್ತುಂಡಲ್ಲ ಈ ಯಕ್ಷಗಾನ ರಂಗಡ ಅವರು ಪರ್ಸನಲಿ ಲೈಫ್ ಅವಾರ್ಡ್ ಅವು ಪೂರ್ತಿ ಅವಾರ್ಡ್ ಪಂಡ ಈ ದೇವರಡೆ ನಮ್ಮ ಮೂಲ ಪ್ರಾರ್ಥನೆ ಅಂತ ಅವೇ ಪ್ರಕಾರ ಯಕ್ಷಮಿತ್ರರು ದುಬೈ ಮುಕ್ಲ ತಂಡಗಳ ದೇವರ ಆಯುಷ್ಯ ಆರೋಗ್ಯ ಸಂಪತ್ತು ಧನ ಸಂಪರ್ಕ ಅವೇ ರೀತಿಯಾದ 21ನೇ ವರ್ಷದ ವಾರ್ಷಿಕೋತ್ಸವ ವರ್ಷಲ ಈ ಕಾರ್ಯಕ್ರಮ ನಡತ ಒಂದು ಬರಡು ಬಂಡದು ದೇವರನ ಸನ್ನಿಧಾನಡು ಯಾನ ಪ್ರಾರ್ಥನೆ ಮಾಡ್ತಂದು ನಮಸ್ಕಾರ ಜಯಂತ ಅಣ್ಣ. ನಮಸ್ಕಾರ. ಜಯಂತ
ಪೈವಳಿಕೆ, ಈ ವೇಷಭೂಷಣ ಎಲ್ಲ ಹ್ಯಾಂಡಲ್ ಮಾಡಿದ್ ನೀವು. ಆಕ್ಚುಲಿ ವೇಷಭೂಷಣದಲ್ಲಿ ಅಲ್ಲಿ ಪಾತ್ರಧಾರಿಗಳು ಪರ್ಫಾರ್ಮ್ ಮಾಡ್ತಾರೆ, ಬಟ್ ನಿಮ್ಮನ್ನ ಯಾರು ನೋಡುದಿಲ್ಲ. ಆಕ್ಚುಲಿ ಕಷ್ಟ ಇರುವುದು ಇಲ್ಲಿ, ಕಷ್ಟ ಪರಿಶ್ರಮ ಇರುವುದು ಇಲ್ಲಿ. ಸೊ ನಿಮ್ಗೆ ತುಂಬಾ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಸೊ ಕಂಗ್ರಾಚುಲೇಷನ್ಸ್, ನಿಮ್ಗೆ ತುಂಬಾ ಒಳ್ಳೆದ್ರಲ್ಲಿ ಪರ್ಫಾರ್ಮೆನ್ಸ್ ಆಗ್ತಾ ಉಂಟು, ಹೌಸ್ಫುಲ್ ಶೋ ನಡೀತಾ ಉಂಟು. ನಿಮ್ಗೆ ಹೇಗೆ ಅನಿಸ್ತದೆ ದುಬೈಗೆ ಬಂದು? ತುಂಬಾ ಬಂದೆ ನಾನು 2 ವರ್ಷ ಬಂದಾಯ್ತು, ಇಲ್ಲಿಗೆ 2-3 ವರ್ಷ ಬಂದಿದ್ದೇನೆ. ಮತ್ತೆ ಯಕ್ಷಮಿತ್ರರು ತುಂಬಾ ಒಳ್ಳೆಯವರೆಲ್ಲ, ಎಲ್ಲ ಜನ ನಮ್ಮನ್ನು ನೋಡಿಕೊಳ್ತಾರೆ. ಹಾಗಾಗಿ ನಾನು ಬರ್ತಾ ಇದ್ದೀನಿ, ವರ್ಷ ಬರ್ತಾ ಇದ್ದೀನಿ. ಇವತ್ತು ಸುಮಾರು ಜಾಸ್ತಿ ಆಯಾಸ ಇತ್ತು, ನನಗೆ ಒಬ್ಬನೇ ಹಟ್ಟುದಲ್ಲ, ಹಾಗೆ ಸ್ವಲ್ಪ ಆಯಾಸ ಆಗುತ್ತದೆ, ಸ್ವಲ್ಪ ಇದಾಗುತ್ತದೆ. ಮತ್ತೆ ಊರಿನಲ್ಲಿ ಸಹ ಹಾಗೆ ನಮಗೆ ಸ್ವಲ್ಪ ಯಾವಾಗಲೂ ಈಗ ಇರ್ತದೆ ಆ ಕಟ್ಟಿಗೆ ಎಲ್ಲ. ಮತ್ತೆ ಇಲ್ಲಿ ಮುಚ್ಚಿ ಕಟ್ಟಿಗೆಲ್ಲ ಒಬ್ಬನೇ, ಅದನ್ನು ಸಹ ವ್ಯವಸ್ಥೆ ಮಾಡಲಿಕ್ಕೆ, ಅದನ್ನು ನೋಡಿಕೊಳ್ಳಲಿಕ್ಕೆ ಹಾಗೆ ಹೋಗ್ಬೇಕಲ್ಲ. ಮಕ್ಕಳು ಸಹ ನಾವು ದುಬೈ ಅಲ್ವಾ, ಅವಾಗ ಸ್ವಲ್ಪ ಆಯಾಸ ಮಾಡೋದು ಕಡಿಮೆ ಅಲ್ವಾ, ಆದ ಕಾರಣ ಅವಾಗ ಸ್ವಲ್ಪ ನಮಗೆ ಬಂದ ಊರಿನಾದ್ರೆ ನಮಗೆ 5 ಆಯಾಸ ಮಾಡಿಸಿದ್ದೇವೆ ನಾವು. ಹಾಗೆ ಆಗುದಿಲ್ಲ, ನಮಗೇನು ಪ್ರೀತಿ, ನಮಗೆ ನಾವು ಕರಿತಲ್ಲ ಪ್ರೀತಿ ಹೋಗ್ತೇವೆ ನಾವು ಇಲ್ಲಿಗೆ, ಅಷ್ಟು ಅವ್ರಿಗೆ ಇದು ಉಂಟು ನಮ್ಮ. ಹೌದು, ತುಂಬಾ ಒಂದು ಒಳ್ಳೆ ಕೆಲಸ ಜಯಂತ್ ಸರ್. ಅಂದ್ರೆ ಎಲ್ಲರನ್ನು ರೆಡಿ ಮಾಡುವಂತ ಸಿಂಗಲ್ ಹ್ಯಾಂಡಲ್ ಆಗಿ ನೀವು ಒಬ್ಬರೇ ನೋಡ್ಕೊಳ್ತಿದ್ರಿ, ಫುಲ್ ಬಿಸಿ ಇದ್ರಿ. ಸೊ ದೇವರು ನಿಮ್ಗೆ ಇನ್ನಷ್ಟು ಒಳ್ಳೆ ಆಯುರಾರೋಗ್ಯ ಆಯುಸ್ಸು ಕೊಟ್ಟು ಕಟೀಲಮ್ಮ ಕಾಪಾಡ್ಲಿ, ಇನ್ನಷ್ಟು ಯಕ್ಷಗಾನಕ್ಕೆ ನಿಮ್ಮ ಸೇವೆ ಲಭಿಸ್ಲಿ ಅಂತ ವಿಶ್ ಮಾಡ್ತಿದ್ದೆ.